ನಾನು ನಮ್ಮಮ್ಮ ದುಬೈ ಟ್ರಿಪ್ಗೆ ತುಂಬ ಕಮ್ಮಿ ಪ್ಯಾಕೇಜಲ್ಲಿ ಹೋಗಿದ್ವಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ನೀವು ದುಬೈ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ 4 nights 5 days ಹೋಗಿ. ಸೊ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು. ದುಬೈ ಫ್ರೇಮು, ಬುರ್ಜ್ ಖಲೀಫಾ, ಮಿರಾಕಲ್ ಗಾರ್ಡನ್, ಡಿನ್ನರ್ ಕ್ರೂಸ್, ದುಬೈ ಸಿಟಿ, ಡೆಸರ್ಟ್ ಸಫಾರಿ, ಗ್ಲೋಬಲ್ ವಿಲೇಜ್, ಅಬುದಾಬಿಯಲ್ಲಿ ಬಾಬ್ ಸಿಂಧು ಮಂದಿರ್ ಇದೆ, ಗ್ರ್ಯಾಂಡ್ ಮಾಸ್ಕ್. ದುಬೈಯಲ್ಲಿ ಗೋಲ್ಡ್ ತಗೋಬೇಕು ಅಂತಂದ್ರೆ ಗೋಲ್ಡ್ ಸೋಕಲ್ಲಿ ಬಾರ್ಗೇನ್ ಮಾಡಬೇಕು. ಸೊ ಕಮ್ಮಿ ಅಮೌಂಟ್ಗೆ ಸಿಗುತ್ತೆ. ನಾವು ಅನುಗ್ರಹ ಯಾತ್ರಾ ಅವರ ಪ್ಯಾಕೇಜಲ್ಲಿ ಹೋಗಿದ್ದು. ಅನುಗ್ರಹ ಯಾತ್ರಾ ಅವರು ಇದೇ ಸೆಪ್ಟೆಂಬರ್ 28, ಅಕ್ಟೋಬರ್ 26, ನವೆಂಬರ್ 23 ಇದು ಒಳ್ಳೆ ಸೀಸನ್ ಅಂತ ಅಂದ್ಬಿಟ್ಟು 3 months ಹೊಸ ಪ್ಯಾಕೇಜ್ಗಳನ್ನ ಬಿಡ್ತಾ ಇದ್ದಾರೆ. ದುಬೈ ಪ್ಯಾಕೇಜ್ನ ಜಸ್ಟ್ 99,000 rupeesಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ 2-way ಫ್ಲೈಟ್ ಟಿಕೆಟ್ಸ್, ವೀಸಾ, 3-star ಹೋಟೆಲ್ ಸ್ಟೇ ಆಗಿರುತ್ತೆ, 2 sharing, ಅನ್ಲಿಮಿಟೆಡ್ ಫುಡ್, ಸೈಟ್ ಸೀಯಿಂಗ್ಗೆ ಬಸ್, ಹಾಗೆ ಎಲ್ಲ ಕಡೆ ಎಂಟ್ರಿ ಟಿಕೆಟ್ಸ್ ಅವ್ರಿಗೆ ತಗೋತಾರೆ. ಮತ್ತೆ ಇನ್ಯಾಕೆ ತಡ, ಬೇಗ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ದುಬೈನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.